ವೇದಕಾಲದಿಂದಲೂ ಮಹಿಳೆಯರಿಗೆ ಗೌರವ ನೀಡುತ್ತಾ ಬರಲಾಗಿದೆ. ಸ್ತ್ರೀಯರಲ್ಲಿ ಕೀರ್ತಿ ಕ್ಷಮೆಯೇ ನಾನು ಎಂದು ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ದಶಮಹಾವಿದ್ಯೆಯಲ್ಲಿ ದೇವಿ ತನ್ನ ಶಕ್ತಿ ಬೇಕೇ ಬೇಕು ಎಂದು ತೋರಿಸಿದ್ದಾಳೆ. ಹಾಗಾಗಿ ಸ್ತ್ರೀಯರು ತಮ್ಮ ಚೈತನ್ಯ ಶಕ್ತಿಯನ್ನು ಜಾಗೃತಗೊಳಿಸಿ ಸಾಧನೆ ಮಾಡಬೇಕು ಎಂದು ಖ್ಯಾತ ಅಂಕಣಗಾರ್ತಿ, ಚಿತ್ರನಟಿ, ಚಿತ್ರ ನಿರ್ದೇಶಕಿ, ಸಮಾಜ ಸೇವಕಿ ರೂಪಾ ಅಯ್ಯರ್ ಹೇಳಿದರು. ಅವರು ಮಂಗಳೂರಿನ ಪುರಭವನದಲ್ಲಿ ನಡೆದ ಲಯನ್ಸ್ ಇಂಟರ್ನ್ಯಾಷನಲ್ ಡಿಸ್ಟ್ರಿಕ್ಟ್ 317, ಐಡಿಎಫ್ಸಿ ಫಸ್ಟ್ ಬ್ಯಾಂಕ್ ಮತ್ತು ಬಿಎಎನ್ಎಂಎಸ್ ಮಂಗಳೂರು ತಾಲೂಕು ಸಮಿತಿ ಮಹಿಳಾ ಘಟಕದ ಸಹಯೋಗದಲ್ಲಿ ತಪಸ್ಯ ಫೌಂಡೇಶನ್ ವತಿಯಿಂದ ಶೌರ್ಯದ ಹೆಸರಲ್ಲಿ ಸಾಹಸಿಗಳನ್ನು ಗೌರವಿಸುವ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದರು. ಸಮಾಜದಲ್ಲಿ ಮಹಿಳೆಯರಿಗೆ ದೌರ್ಜನ್ಯಗಳಾಗುತ್ತಿರುವುದು ಮಾತ್ರವಲ್ಲ, ದೇವಾನುದೇವತೆಗಳಿಗೂ ಆಗಿವೆ, ಪುರುಷರಿಗೂ ದೌರ್ಜನ್ಯಗಳಾಗುತ್ತಿವೆ. ಹೀಗಾಗಿ ನಾವು ಮೇಲು ಕೀಳು ಎಂಬ ಸ್ಪರ್ಧೆಯಲ್ಲಿಯೇ ಹೋದರೆ ದೌರ್ಜನ್ಯಗಳಿಗೆ ಪರಿಹಾರ ಖಂಡಿತ ಸಾಧ್ಯವಿಲ್ಲ ಎಂದು ಹೇಳಿದ್ರು. ಒಂದ್ಸತಿ ಯಾವಾಗ ಅವನು ಅರ್ಧನಾರೀಶ್ವರನಾಗಿ ಅವತಾರ ತಗೋತಾನೆ ಅಂದ್ರೆ ಭೃಗು ಮಹರ್ಷಿಗಳು ಹೋಗಿ ಶಿವನ್ ಮಾತ್ರ ಪೂಜೆ ಮಾಡ್ತೀನಿ ಅಂತ ಶಿವನ್ ಪೂಜೆ ಮಾಡ್ತಿದ್ದಾಗ ಅವ್ರು ಹೇಳ್ತಾರೆ, ನೀನ್ ನನ್ನೊಬ್ಬನಿಗೆ ಪೂಜೆ ಮಾಡಿದ್ರೆ ಅದು ಸಾರ್ಥಕತೆಯನ್ನ ಹೊಂದಕ್ ಸಾಧ್ಯನೇ ಇಲ್ಲ. ನನ್ನ ಪಕ್ಕದಲ್ಲಿರೋ ಪಾರ್ವತಿನೇ ನನ್ನ ಶಕ್ತಿ ಅಂದ್ರೆ ಮನುಷ್ಯನಿಗೆ ಸ್ಥೂಲ ಶರೀರವನ್ನ ಕೊಟ್ಟಿರ್ತಾನೆ ಪರಮಾತ್ಮ. ಆಗ ಅದು ಬಿದ್ದಲ್ಲೇ ನಾವ್ ಬಿದ್ದಿರ್ತೀವಿ, ಏನು ಶಕ್ತಿ ಚಲನವಲನ ಇಲ್ಲ ಅಂತಂದ್ರೆ ಹೌ ವಿಲ್ ಇಟ್ ವರ್ಕ್? ಇವನ್ ಪುರುಷನೊಳಗೂ ಮಹಿಳೆ ಇರ್ತಾಳೆ, ಮಹಿಳೆಯೊಳಗೂ ಪುರುಷನಿರ್ತಾಳೆ. ಯಾಕೆಂದ್ರೆ ನಮ್ಮೆಲ್ಲರಿಗೂ ಪಂಚಭೂತಗಳು ಹೇಗಿದೆಯೋ, ಪಂಚಭೂತಗಳು ಒಳಗೂ ಹೊರಗೂ ಎಲ್ಲವೂ ಸರಿಸಮಾನತೆಯಿಂದ ಇದೆಯೋ, ಈ ಲಿಂಗಭೇದ ಇಲ್ಲ ಅನ್ನೋದನ್ನ ಎಲ್ಲ ವೇದೋಪನಿಷತ್ತುಗಳಲ್ಲಿ ಭಗವದ್ಗೀತೆಯಲ್ಲಿ ಉಲ್ಲೇಖಿಸಿ ಆಗೋಗಿದೆ. ಆದ್ರೂ ಸಾಮಾಜಿಕ ಪದ್ಧತಿಯಲ್ಲಿ ನೀವೆಲ್ಲರೂ ಹೇಳ್ತೀರಾ, ಕೆಲವಷ್ಟನ್ನ ಹೆಣ್ಮಕ್ಳು ಮಾಡಬಾರ್ದು, ಕೆಲವಷ್ಟನ್ನ ಗಂಡ್ಮಕ್ಳೇ ಮಾಡ್ಬೇಕು ಅಂತ ಹೇಳ್ತಾರೆ, ಹೆಣ್ಮಕ್ಳಿಗೆ ಮುಕ್ತಿ ಸಿಗಲ್ಲ ಅಂತಾರೆ, ಗಂಡ್ಮಕ್ಳಿಗೆ ಮಾತ್ರ ಸಿಗತ್ತೆ. ಕಾರ್ಯಕ್ರಮವನ್ನ ದೀಪ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದ ಲಯನ್ಸ್ ಜಿಲ್ಲಾ ರಾಜ್ಯಪಾಲರಾದ 317ಡಿ ಡಿಸ್ಟ್ರಿಕ್ಟ್ ಗವರ್ನರ್ ಲಯನ್ ಭಾರತಿ ಬಿಎಂ ಅವರು, ಸ್ತ್ರೀ ತಮ್ಮ ಪರಿಶ್ರಮ, ಕಾಳಜಿ, ತ್ಯಾಗದ ಮೂಲಕ ಇಡೀ ಕುಟುಂಬದ ಭದ್ರತೆಯಾಗಿರುತ್ತಾಳೆ. ಇಂತಹ ಮಹಿಳೆಯರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಎಂದರು. ತಪಸ್ಯ ಫೌಂಡೇಶನ್ ಮೂಲಕ ಕ್ಯಾನ್ಸರ್ ರೋಗಿಗಳ ಆರೈಕೆ, ಚಿಕಿತ್ಸೆ ನೀಡಲಾಗುತ್ತಿದೆ. ಇಂತಹ ರೋಗಿಗಳ ಸೇವೆ ಮಾಡುವ ಸಂಸ್ಥೆಗೆ ತನು ಮನ ಧನಗಳಿಂದ ಸಹಾಯ ಹಸ್ತ ನೀಡಬೇಕಾಗಿದೆ ಎಂದರು. Let us use this day to not only for celebrate, but it is a recommit ourselves to the supporting and empowering women in all aspects of life. I should really mention about the star of our day, Mr. Shreshwa Girish Shetty, Mr. Girish Shetty and Haridasan and Mr. Ajwani for your great support by running over to 950 kilometers for about 23 days to the support of Tapasya Foundation and raising the funds of build a world class. ಶಾಸಕ ವೇದವ್ಯಾಸ್ ಕಾಮತ್ ಅವರು ಮಾತನಾಡಿ, ವೇದಿಕೆಯ ಮೇಲೆ ಆಸೀನರಾದ ಸಾಧಕರ ಸಾಧನೆ, ತ್ಯಾಗದ ಮುಂದೆ ಶಾಸಕನಾದ ನನ್ನ ಸಾಧನೆ ಏನೂ ಅಲ್ಲ. ಕ್ಯಾನ್ಸರ್ ಮಕ್ಕಳಿಗಾಗಿ 4 ತಿಂಗಳೊಳಗಡೆ ದಾನಿಗಳ ಸಹಕಾರದಿಂದ 25 ಲಕ್ಷ ರೂಪಾಯಿ ಕೊಡುವುದಾಗಿ ಸಮಾರಂಭದಲ್ಲಿ ಭರವಸೆ ನೀಡಿದರು. ಭಾವನೆ ಇದೆ, ಅದರ ಸರ್ಕಾರದ ನಿಯಮಗಳು ಗೊತ್ತಿಲ್ಲ. ಸರ್ಕಾರದ ನಿಯಮಗಳು ಎಷ್ಟಿದೆ ಅಂತ ಹೇಳಿದ್ರೆ, ಒಂದು ಬೀಳುವಂತ ಸರ್ಕಾರಿ ಕಟ್ಟಡ ಈಗ ನಾನು ಹೋಗಿ ಒಂದು ಕೈಯಲ್ಲಿ ಮುಟ್ಟಿದ್ರೆ ಕಟ್ಟಡ ಬೀಳುತ್ತೆ, ಆದ್ರೆ ನಾನು ಅದು ಬೀಳಲ್ಲ ಅಂತ ಹೇಳಿದ್ರೆ ಅದು ತೆಗಿಬೇಕು ಅಂತ ಹೇಳಿದ್ರೆ ಸರ್ಕಾರದ ನಿಯಮಗಳಲ್ಲಿ 1 ವರ್ಷ ಬೇಕು. ದೇರ್ ಇಸ್ ಅ ಪ್ರೊಸೀಜರ್. ಹಾಗಾಗಿ ಎಲ್ಲೋ ಒಂದು ಕಡೆ ಪ್ರೈವೇಟ್ ಮನೆಗಳಿಗೆ ಎಷ್ಟೇ ಬಡವರಿರಲಿ, ಈಗ ಬಡವರಿಗೆಲ್ಲ ಒಂದು ಕಡೆ ಅಕ್ಕಿ ಕೊಡ್ತಾರೆ, ಬಡವರಿಗೆಲ್ಲ ಒಂದು ಕಡೆ 2,000 ರೂಪಾಯಿ ಕೊಡ್ತಾರೆ, ಕರೆಂಟ್ ಫ್ರೀ ಕೊಡ್ತಾರೆ. ಇದು ಸರ್ಕಾರದ ನಿಯಮಗಳು. ಬಡವರಿಗೆ ಜಿಮ್ ಮಾಡಿ ಕೊಡಬೇಕು ಅಂತ ಹೇಳೋದು ಸರ್ಕಾರದ ಯಾವುದು ಬಡವರಿಗೆ ಬಿಡಿ. ವೇದವ್ಯಾಸ ಮತ್ತು ಮುಖ್ಯಮಂತ್ರಿಗಳು, ಪ್ರಧಾನಮಂತ್ರಿಗಳಿಗೂ ನೇರವಾದ ನನ್ನ ಕಿಚೆಯ ಹಣದಿಂದ ನಾನು ಮಾಡಬೇಕು. ಹಾಗಾಗಿ ಸರ್ಕಾರದಿಂದ ಆಗುವುದಿಲ್ಲ. ಸರಿ, ನಾನು ಜಿಮ್ಗಳು ಮಾಡಿಕೊಡ್ಬೇಕು, ಒಂದು ನನ್ನ ಕ್ಷೇತ್ರದಲ್ಲಿ 1 ಲಕ್ಷ ಮನೆಗಳಿದೆ.
ಬಾಲ್ಯದ ಕ್ಯಾನ್ಸರ್ ಅನ್ನು ಗುಣಪಡಿಸಬಹುದು ಎಂಬ ಧ್ಯೇಯವಾಕ್ಯವನ್ನಿಟ್ಟು ಸಮಾಜದಲ್ಲಿ ಅರಿವು ಮೂಡಿಸುವ ನಿಟ್ಟಿನಲ್ಲಿ ಕೇವಲ 23 ದಿನಗಳಲ್ಲಿ ಮುಂಬೈಯಿಂದ ಮಂಗಳೂರಿಗೆ 950 ಕಿಲೋಮೀಟರ್ ಓಡಿ ಬಂದು ವಿಶ್ವ ದಾಖಲೆ ನಿರ್ಮಿಸಿದ ಗಿರೀಶ್ ಶೆಟ್ಟಿ, ರೇಷ್ಮಾ ಗಿರೀಶ್ ಶೆಟ್ಟಿ ದಂಪತಿಯನ್ನ ಅದ್ದೂರಿ ಮೆರವಣಿಗೆಯ ಮೂಲಕ ಕರೆದೊಯ್ಯಲಾಯಿತು. ರೂಪಾ ಅಯ್ಯರ್, ಲಯನ್ ಭಾರತಿ ಬಿಎಂ, ಡಾಕ್ಟರ್ ಆಶಾ ಜ್ಯೋತಿರೈ, ಸಚಿತಾ ನಂದಗೋಪಾಲ್ ಅವರಿಗೆ ಗೌರವಾರ್ಪಣೆ ಸಲ್ಲಿಸಲಾಯಿತು. ಅಪೂರ್ವ ಸಾಧನೆ ಮಾಡುತ್ತಿರುವ ಗಿರೀಶ್ ಶೆಟ್ಟಿ, ರೇಷ್ಮಾ ಗಿರೀಶ್ ಶೆಟ್ಟಿ ದಂಪತಿ, ಕುಮಾರ್ ಅಜ್ವಾನಿ ದಂಪತಿ, ಹರಿದಾಸನ್ ನಾಯರ್ ದಂಪತಿಯನ್ನ ಸನ್ಮಾನಿಸಲಾಯಿತು. ಪ್ರಶಾಂತ್ ಶೆಟ್ಟಿ, ಹರಿಣಿ ಶೆಟ್ಟಿ, ನಯನ ಶೆಟ್ಟಿ ಹಾಗೂ ಅರವಿಂದ್ ಕುಮಾರ್ ಸನ್ಮಾನಿತರನ್ನ ಪರಿಚಯಿಸಿದ್ರು. ವೇದಿಕೆಯಲ್ಲಿ ಕೆಎಂಸಿ ಆಸ್ಪತ್ರೆಯ ಖ್ಯಾತ ವೈದ್ಯ ಡಾಕ್ಟರ್ ಹರ್ಷಪ್ರಸಾದ್, ಆಸರೆ ಚಾರಿಟೇಬಲ್ ಟ್ರಸ್ಟ್ ಚೇರ್ಪರ್ಸನ್ ಡಾಕ್ಟರ್ ಆಶಾ ಜ್ಯೋತಿರೈ, ಬಾಲ ನ್ಯಾಯಮಂಡಳಿಯ ಸಚಿತಾ ನಂದಗೋಪಾಲ್, ಸವಿತಾ, ನವೀನ್ ಹೆಗ್ಡೆ ಮತ್ತಿತರರು ಉಪಸ್ಥಿತರಿದ್ದರು. ಭರತನಾಟ್ಯ ಕಲಾವಿದೆ ಸುನೀತಾ ಶೆಟ್ಟಿ ಗಣೇಶನ ಸ್ತುತಿ ನೃತ್ಯ ಮಾಡಿದ್ರು. ದಿವ್ಯಾ ವಸಂತ್ ಶೆಟ್ಟಿ ಪ್ರಾರ್ಥಿಸಿದ್ರು. ತಪಸ್ಯ ಮ್ಯಾನೇಜಿಂಗ್ ಟ್ರಸ್ಟಿ ಸಬಿತಾ ರಮಾನಾಥ್ ಶೆಟ್ಟಿ ಸ್ವಾಗತಿಸಿದ್ರು. ಸ್ವಯಂ ಪ್ರೇರಿತ ದಾನಿಗಳಿಗೆ ಗೌರವಿಸಲಾಯಿತು. ಡಾಕ್ಟರ್ ಮಂಜುಳಾ ಶೆಟ್ಟಿ ಮತ್ತು ಪ್ರಶಾಂತ್ ಶೆಟ್ಟಿ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ನವೀನ್ ಹೆಗ್ಡೆ ವಂದಿಸಿದ್ರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.